ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್, ಸೋಲಾರ್ ಟ್ರೇಡ್ ಲಿಂಕ್ಸ್, ಹಂಗ್ಯೋ ಐಸ್ ಕ್ರೀಮ್, ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು. ಶ್ರೀ ಹರಿಗುರುಭ್ಯೋ ನಮಃ. ಸುವರ್ಣ ಚಾತುರ್ಮಾಸ 2016 ಮಂಗಳವಾರ ಪರಮ ಪೂಜ್ಯ ಗುರುವರಿಯ ಶ್ರೀಮತಿ ವಿದ್ಯಾಧಿರಾಜ ಸ್ವಾಮ್ಯಾಲೆ ಹಂಗ ಮಂಗಳೂರು ಮಠ ಅಂತೂ ಸುವರ್ಣ ಚಾತುರ್ಮಾಸಾचे हायलाइट्स प्रोग्राम पळयताले. आमकां सगळ्या वीक्षक वृंदांक तशीच स्पंदनाचे वीक्षकांक हांव कुंबळे नरसिंहप्रभू हांगा कार्यदर्शी चातुर्मास कमिटी तुम सगळ्यांक चातुर्मास कमिटी तर्फेन स्पंदना तर्फे तुमकां स्वागत करता. आज मंगळार आज हांगा विशेष कार्यक्रम दासनाग विशेषणा कार्यक्रमाचे खडो दिवस गोपाल आचार्याले हे 7 दिवसा कार्यक्रमाचे आज समारंभाचे कनकदासाले तांगेले गीते आनी तांगेले जीवन चरित्रेचे विशयन आज हांगा आमी ऐकुया. तशेंच ताजे नंतर आमी देवाल पूजा स्वाम्याल देवा पूजा हे पुराय कार्यक्रम पळोवया. हे कार्यक्रम तुम्ही पुराय पळयाचे. ದಾಸನಾಗೋ ವಿಶೇಷಣ ಇದು ದಾಸರ ಕಾರುಣ್ಯ ಅಂತ ಅರ್ಥ. ಅವ್ರು ಹೇಳ್ತಾರೆ ಎಷ್ಟು ಚೆನ್ನಾಗಿ ಅಂತ ಹೇಳಿದ್ರೆ, ಆಶಾಕ್ಲೇಶ ದೋಷವೆಂಬ ಅಬ್ಧಿಯೊಳು ಮುಳುಗಿ ದೊಡ್ಡ ಸಮುದ್ರ ಯಾವ್ಯಾವುದು ಅಂದ್ರೆ ಆಶಾ, ಕ್ಲೇಶ, ಮೋಹ. ಈ ಸಮುದ್ರದಲ್ಲಿ ನಾನು ಮುಳುಗಿದ್ದೇನೆ. ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು. ಎಲ್ಲಿ ಯಮನ ಪಾಶ ಬಿದ್ದು ಹೋಗ್ತದೋ ಅದು ಬೀಳದೇ ಇರುವ ಹಾಗೆ ನಿರ್ದೋಷಿಯಾಗಿರಬೇಕು, ಸಂತೋಷಿಯಾಗಿರಬೇಕು. ಈ ಎಲ್ಲ ದೋಷಗಳನ್ನು ಕಳಿಸಿಕೊಂಡು ಸಂತುಷ್ಟನಾಗಿ ಇರಬೇಕು. ಕಾಶಿ, ವಾರಣಾಸಿ, ಕಂಚಿ, ಕಾಳಹಸ್ತಿ, ರಾಮೇಶ್ವರ ಏಸು ದೇಶ ತಿರುಗಿದರೇನು, ಎಲ್ಲಿ ಹೋದರೇನು. ದೋಷನಾಶ ಕೃಷ್ಣವೇಣಿ, ಗಂಗೆ, ಗೋದಾವರಿ, ಭವನಾಶಿ, ತುಂಗಭದ್ರೆ, ಯಮುನೆ ವಾಸದಲ್ಲಿ ಉಪವಾಸದಲ್ಲಿ ಅಲ್ಲೆಲ್ಲ ಹೋಗಿ ಸೇವೆಯನ್ನು ಮಾಡಿ, ಅಲ್ಲೆಲ್ಲ ಸ್ನಾನವನ್ನು ಮಾಡಿ, ಮಿಂದು ಜಪ ತಪ ಹೋಮ ನೇಮಗಳ ಏಸು ಬಾರಿ ಮಾಡಿದರೇನು. ನಾವು ಮೋಹ ಮದಾದಿಗಳನ್ನು ಗೆಲ್ಲದಿದ್ದರೆ ಫಲವೇನು ಅಂತ ಕೇಳ್ತಾರೆ. ಅದರಿಂದ ಮೊದಲು ದೇವರ ಶರಣಾಗತನಾಗಬೇಕು, ದೇವರ ಕಾಲಿಗೆ ಬೀಳಬೇಕು. ಅದು ಹೇಳ್ತಾರೆ, ನೊಂದು ಬೆಂದು ಒಂದರಿಂದ ಉಳಿಯಲಿಲ್ಲ, ಬಂಧ ಕಳೆಯಲಿಲ್ಲ, ಸಂದೇಹವ ಮಾಡದಿರು, ಅರಿವು ಎಂಬ ಜ್ಞಾನ ಬಿಟ್ಟು ನಾವು ಆ ಜ್ಞಾನವನ್ನು ಬೆಳಗಿಸ್ಬೋದು. ಇವತ್ತೇನಾಗಿದೆ ಅಂದರೆ ತುಂಬ ನಾವು ತಪ್ಪು ಮಾಡೋದು, ಕೋಪ, ಕಾಮ, ಕ್ರೋಧಾದಿಗಳು ಎಲ್ಲ ಅವಕಾಶಗಳು ಯಾಕಾಗ್ತದೆ ಅಂದರೆ ನಮ್ಮಲ್ಲಿ ಅರಿವು ಮೂಡ್ತಾ ಇದೆ. ಶಮೀಕರು ಸಮಾಧಿ ಸ್ಥಿತಿಯಲ್ಲಿ ಇದ್ದಾಗ ಪರೀಕ್ಷಿತ ಮಹಾರಾಜ ಸರ್ಪ ಹಾಕಿ ಹೋದ ಮೇಲೆ ಯಾರೋ ಹೇಳ್ತಾರೆ, ಶೃಂಗಿ ನಿಮ್ಮ ತಂದೆಯ ಕೊರಳಿನಲ್ಲಿ ಸತ್ತು ಹೋದ ಹಾವನ್ನು ಹಾಕಿ ಹೋಗಿದ್ದ, ನೋಡು ಹೋಗು. ಜ್ಞಾನ ದೃಷ್ಟಿಯಿಂದ ನೋಡ್ತಾನೆ. ಆ ಘಳಿಗೆಯಲ್ಲಿ ಕೋಪ ಬಂತು ಅವನಿಗೆ, ನಮ್ಮಪ್ಪನನ್ನ ಅವಮಾನ ಮಾಡಿದ್ದಾರೆ ಅಂತ. ಯಾರು ನಮ್ಮ ತಂದೆಯ ಕೊರಳಿಗೆ ಸತ್ತು ಹೋದ ಹಾವನ್ನು ಹಾಕಿದ್ದಾನೆ, ಇವತ್ತಿನಿಂದ 7ನೇ ದಿವಸ ಅದನ್ನು ತಕ್ಷಕ ಕಚ್ಚಿ ಕೊಂದು ಹಾಕಲಿ ಅಂತಂದ್ರೆ ವೀರಾವೇಶದಲ್ಲಿ ಆಯ್ತು. ಓಡಿ ಬಂದ, ತಂದೆಯ ಕೊರಳಿನಲ್ಲಿರುವ ಸರ್ಪವನ್ನು ತೆಗೆದ, ಆಳ್ತಾ ಬಿಗಿದಪ್ಪಿ ತಂದೆಯನ್ನ ಮುದ್ದಾಡಿದ. ತಂದೆ ನಿಧಾನ ಕಣ್ ತೆಗೆದು ಪ್ರಾಪಂಚಿಕದ ಸ್ಪರ್ಶಕ್ಕೆ ಬಂದರು. ಏನಾಯಿತು, ಇಷ್ಟು ಉದ್ವೇಗದಲ್ಲಿ ಇದೆಯಲ್ಲ ಅಂತ ಕೇಳಿದೆ. ಏನೂ ಇಲ್ಲಪ್ಪ, ಸತ್ತು ಹೋದ ಹಾವನ್ನು ಹಾಕಿ ಹೋಗಿದ್ದ, ನಾನು ಅದಕ್ಕೆ ಪ್ರತೀಕಾರವಾಗಿ ಶಾಪ ಕೊಟ್ಟಿದ್ದೇನೆ. ಏನು ಕೊಟ್ಟಿದ್ದೇನೆ? ಇವತ್ತಿನಿಂದ 7ನೇ ದಿವಸ ಅವನಿಗೆ ತಕ್ಷಕ ಕಚ್ಚಿ ಕೊಂದು ಹಾಕಲಿ. ನನಗೆ ಇಂಥ ಮಗ ಹುಟ್ಟಿದ್ದಾನೆ ಅಂತ ದುಃಖವಾಗ್ತದೆ ಅಂತ ಹೇಳಿದೆ. ಭಲೆ ಅಂತ ಹೇಳಬೇಕಾದ ತಂದೆ, ಗಟ್ಟಿಯಾಗಿ ಮುದ್ದಾಡಬೇಕಾಗಿದ್ದ ತಂದೆ ಹೇಳುವ ಮಾತು, ನನಗೆ ನೋವಾಗ್ತಾ ಇದೆಪ್ಪ, ಇಂಥ ಮಗ ನನಗಿದ್ದಾನಲ್ಲ. ಯಾರ ಧರ್ಮದ ಆಶ್ರಯದಲ್ಲಿ ನಾವೆಲ್ಲ ಇದ್ದು ಧಾರ್ಮಿಕರಾಗಿ ಇವತ್ತು ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದೀವೋ, ಸಣ್ಣ ತಪ್ಪು ಮಾಡಿದ ಆ ರಾಜನಿಗೆ ಇಷ್ಟು ದೊಡ್ಡ ಶಿಕ್ಷೆಯ, ನೀನು ತಪ್ಪು ಮಾಡಿದೆ. ಇದು ಅರಿವು. ಅರಿವು ಇತ್ತು ಅಂದರೆ ಈ ಜ್ಞಾನ ಬೆಳಗ್ತದೆ, ನಮ್ಮನ್ನು ದುಃಖವೆಂಬ ಕತ್ತಲೆಯಿಂದ ದೂರ ಮಾಡುತ್ತೆ. ಯಾಕೆಂದರೆ
ಹುಟ್ಟು ಸಾವು ಸಾಂಸಾರಿಕ ದುಃಖವೆಂಬುವ ಹೆಜ್ಜೆ ಹೆಜ್ಜೆಗೆ ಕಚ್ಚುವಂತಹ ವಿಷ ಸರ್ಪವನ್ನು ಹಾಕಿಕೊಂಡೇ ನಾವು ಹುಟ್ಟಿದ್ದೇವಲ್ಲ. ಸತ್ತು ಹೋದ ಹಾವಲ್ಲ ಅದೆಲ್ಲ, ಜೀವಂತವಾದ ಕ್ಷಣ ಕ್ಷಣಕ್ಕೂ ಕಚ್ಚುವಂತಹ ಸರ್ಪವನ್ನು ಹಾಕಿಕೊಂಡು ಹುಟ್ಟಿದ್ದೇವೆ. ಸತ್ತು ಹೋದ ಹಾವಿನ ಬಗ್ಗೆ ನೀನು ಏನು ಯೋಚನೆ ಮಾಡ್ತಾ ಇಲ್ಲ, ಅದನ್ನು ಕಚ್ಚುತ್ತದೇನೋ ಅಂತ ಕೇಳಿದೆ. ಇದು ಅರಿವು. ಈ ಅರಿವು ಜಾಗೃತವಾದರೆ ನಮ್ಮಲ್ಲಿ ನಿಜವಾದಂತಹ ಚಿಂತನೆಗಳು ಮೂಡುತ್ತದೆ. ಅದಕ್ಕೆ ಅವರು ಹೇಳ್ತಾರೆ, ಅರಿವು ಎಂಬ ದೀಪವಿಟ್ಟು ಇಂದು ಕಂಡ್ಯ ದೇಹದಲ್ಲಿ ಪಿಂಡಾಂಡ ಹಾಗೆ ಬ್ರಹ್ಮಾಂಡ, ಇಂದು ಹರಿಯ ಧ್ಯಾನವನ್ನು ಮಾಡಿ ವಿವೇಕದಿ ಮುಕುಂದನಿಂದ ಮುಕ್ತಿ ಬೇಡು ಅಂತ ಕೇಳ್ತಾರೆ. ಅಂತಹ ಅರಿವು ಎಂಬತಕ್ಕಂತಹ ಜ್ಞಾನವನ್ನು ಬೆಳಗಿಸಿ ಆ ಭಗವಂತನನ್ನು ಕಾಣಬೇಕು ಅಂದೆ. 3 ಬಾರಿ ಶರಣು ಮಾಡಿ ನೀರ ಮುಳುಗಲ್ಲಿ ಹಾಕಿ ಪರ ನಾರಿಯರ ನೋಟಕ್ಕೆ ಗುರಿಯ ಮಾಡಿದಿ ಮನ ಸೆರೆಯ ಮಾಡಿದಿ. ಇದೆಲ್ಲ ಹೇಳಿ ಕೊನೆಗೆ ನಾದಬ್ರಹ್ಮನ ಪಿಡಿದು ಮುಕ್ತಿಯನ್ನು ಬೇಡಬೇಕು. ನಾದಬ್ರಹ್ಮ ಅಂತ ಹೇಳಿದ್ರೆ ಪಂಢರಾಪುರದ ವಿಠಲ, ಅವನು ನಾದಬ್ರಹ್ಮ. ಇವತ್ತು ಯಾವುದೇ ಹರಿದಾಸರು ನೀವು ಗಮನಿಸಿ, ವಿಠಲ ಇಲ್ಲದ ಅಂಕಿತವೇ ಇಲ್ಲ. ಅಂತಹ ನಾದಬ್ರಹ್ಮ, ಆ ನಾದಬ್ರಹ್ಮನನ್ನು ಹಿಡಿದು ಅವನ ಅನುಗ್ರಹದಿಂದ ನಾರಾಯಣ, ಅಚ್ಯುತ, ಅನಂತ, ಆದಿಕೇಶವ ಈ ಎಲ್ಲ ಸಾರಾಮೃತಗಳು, ನಾಮಾಮೃತಗಳು ಇದನ್ನು ಉಂಡು ಸುಖಿಸೋ ಜೀವ ಅಂತ ಹೇಳ್ತಾರೆ. ಈ ನಾಮಾಮೃತವನ್ನು ಉಂಡು ಸುಖಿಸು ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ದಾಸ ಸಾಹಿತ್ಯದ ಮೂಲಕವಾಗಿ ನಮ್ಮೆಲ್ಲ ಹರಿದಾಸರು ಬದುಕಿಗೆ ಬೇಕಾದಂತಹ ಉತ್ತಮವಾದ ಸಂಸ್ಕಾರಯುತವಾದ ಮೌಲ್ಯಗಳನ್ನು ನೀಡಿದ್ದಾರೆ. ಅಂತಹ ಆ ಚಿಂತನೆ ಕನಕದಾಸರ ಚಿಂತನೆಯೊಂದಿಗೆ ಅವರು ಉಡುಪಿಯಲ್ಲಿ ಶುದ್ಧವಾದ ಭಕ್ತಿಗೆ ಕೃಷ್ಣನನ್ನು ಕಂಡಂಥವರು. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿ ಅಂತ ಹೇಳಿದರೆ ಕೃಷ್ಣ ಹಾಗೇ ದರ್ಶನವನ್ನು ಕೊಟ್ಟ. ಇದ್ದಕ್ಕಿದ್ದ ಹಾಗೆ ಭೂಕಂಪವಾಯಿತು, ಗೋಡೆ ಸೀಳ್ತು, ಆ ಕೃಷ್ಣನ ದರ್ಶನವಾಗಿ ಹೋಯಿತು. ಕಣ್ತುಂಬ ನೋಡಿ ಧನ್ಯರಾಗಿ ಹೋಗ್ತಾರೆ. ಆ ನಿಜವಾದ ಭಕ್ತಿ, ದೇವರನ್ನು ನೋಡಬೇಕು ಅಂದರೆ ದೇವರೇ ಎದುರಿಗೆ ಬರ್ತಾರೆ. ಇಂತಹ ಎಲ್ಲ ಮಹಾನುಭಾವರ ಆ ಚಿಂತನೆಯನ್ನು ಯಥಾಮತಿ ನನಗೆ ತಿಳಿದ ಮಟ್ಟಿಗೆ ಆ ತೊದಲು ನುಡಿಯಲ್ಲಿ 7 ದಿನಗಳ ಕಾಲ ಯಥಾಮತಿ ಬಹಳಷ್ಟು ದೋಷಗಳು ಇರುತ್ತದೆ. ಆ ಸಾಹಿತ್ಯದ ಒಂದು ಶುದ್ಧಿಯಿಂದ ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಮೆರುಗು ಬಂದಿದೆ. ಈ ಕಾರ್ಯಕ್ರಮದಲ್ಲಿ ಆಸ್ವಾದನೆ ಮಾಡಿ ದೇವರ ಚಿಂತನೆಯನ್ನು ನಡೆಸಿದ ಎಲ್ಲ ಸಾಧಕರನ್ನು ವಿಶೇಷವಾಗಿ ಅಭಿನಂದಿಸ್ತಾ, ಸರ್ವೇ ಸಂತು ನಿರಾಮಯಾ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ಭವೇ. ದೇವರೆದುರಿಗೆ ಪ್ರಾರ್ಥನೆ ಎಷ್ಟು ಚೆನ್ನಾಗಿದೆ ನೋಡಿ, ನಮ್ಮ ಋಷಿಗಳು ಮಾಡಿದ ಪ್ರಾರ್ಥನೆ. ದೇವರಿಗೆ ಹೇಳಬೇಕು ಅಂತ, ಸಮಾಜದಲ್ಲಿ ನಾನು ಕಣ್ ತೆಗೆದಾಗ ನನ್ನ ಎದುರಿಗಿರೋರೆಲ್ಲ ನಗ್ತಾ ಇರಬೇಕು. ಏನಾದರೂ ದುಃಖ ಇದ್ದರೆ ಅದೆಲ್ಲ ನನಗಿರಲಿ. ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ಭವೇ. ಯಾರಿಗೂ ದುಃಖ ಬೇಡ, ಎಲ್ಲರೂ ಚೆನ್ನಾಗಿರಲಿ. ಆ ರೀತಿಯಲ್ಲಿ ಭಗವದ್ ಅನುಗ್ರಹದಿಂದ ಎಲ್ಲರ ಜೀವನವೂ ಕೂಡ ಚೆನ್ನಾಗಾಗಲಿ. ಇಂಥ ಉತ್ತಮ ಕಾರ್ಯವನ್ನು ನಡೆಸಿದಂತಹ, ಅದಕ್ಕೆ ಅವಕಾಶವನ್ನು ಮಾಡಿ ಅದಕ್ಕೊಂದು ವಿಶೇಷ ಜೀವ ಕಳೆ ಅಂತ ಹೇಳ್ತೀವಿ, ಅದಕ್ಕೆ ಅಮೃತದಂತಹ ಕಳೆಯನ್ನು ಕೊಟ್ಟು ಅದಕ್ಕೆ ಒಳ್ಳೆಯ ಆಶೀರ್ವಾದವನ್ನು ಮಾಡಿದಂತಹ ಪೂಜ್ಯ ಶ್ರೀಪಾದರಿಗೆ ಅನಂತ ಅನಂತ ಪ್ರಣಾಮಗಳು. ಅವರ ಚಾತುರ್ಮಾಸ್ಯದಲ್ಲಿ ಒದಗಿದ ದೊಡ್ಡ ಅವಕಾಶ ಇದೆ, ಎಲ್ಲ ಭಕ್ತರಿಗೆ ಒದಗಿದ ದೊಡ್ಡ ಸುಯೋಗ ಇದು. ಇದು ಜೀವನದಲ್ಲಿ ಎಂದಿಗೂ ಮರೀಲಿಕ್ಕೆ ಸಾಧ್ಯವಿಲ್ಲದ ಒಂದು ಘಟನೆ. ಅಂತಹ ಘಟನೆಯನ್ನು ದೇವರು ನಡೆಸಿ ಅನುಗ್ರಹವನ್ನು ಮಾಡಿದ್ದಾನೆ. ಎಲ್ಲರನ್ನೂ ಕೂಡ ಅಭಿನಂದಿಸ್ತಾ, ಅದರಲ್ಲಿ ವಿಶೇಷವಾಗಿ ವೀರ ವೆಂಕಟೇಶ ಸತ್ಸಂಗದವರು ಅವರ ಶ್ರಮ ಹಾಗೆ ಜ್ಞಾನ ಕಾರ್ಯ ನಡೀಬೇಕು, ಎಲ್ಲಿ ಹೋದರೂ ಜ್ಞಾನ ಕಾರ್ಯ ಆಗಬೇಕು. ಅದಕ್ಕೆ
येतोलते तुम्ही आयच्या दासनागो विशेषनागो कार्यक्रम तशीच दनपारचे भजने कार्यक्रम पळायला असं आता एक सान विराम एक ब्रेक घेऊया. ब्रेक नंतर आमगेल तुमगेल भेट. विठ्ठलाच्या पायी सरारली वीट, विठ्ठलाच्या पायी सरारली वीट. ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್, ಸೋಲಾರ್ ಟ್ರೇಡ್ ಲಿಂಕ್ಸ್, ಹಂಗ್ಯೋ ಐಸ್ ಕ್ರೀಮ್, ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು. विठ्ठलाच्या पायी सरारली वीट, विठ्ठलाच्या पायी सरारली वीट. ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್, ಸೋಲಾರ್ ಟ್ರೇಡ್ ಲಿಂಕ್ಸ್, ಹಂಗ್ಯೋ ಐಸ್ ಕ್ರೀಮ್, ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು. विरामानंतर पोते बजाक वृंदांक आणि सकाळ स्पंदना वीक्षकांक अपस्वागत करता जी आम्ही ಆ ವೆಂಕಟೇಶನ ಅನುಗ್ರಹದಿಂದ ನೀವೆಲ್ಲರೂ ಸೇರಿ ಆ ಕಾರ್ಯಕರ್ತರು ಒಳ್ಳೆಯ ರೀತಿಯಲ್ಲಿ ದುಡಿದಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಭಗವಂತನ ಅನುಗ್ರಹವಾಗಲಿ ಅಂತ ಹೇಳ್ತಾ, ಪ್ರತಿನಿತ್ಯ ನಾನು ಬರೋದನ್ನೇ ಕಾಯ್ತಿರ್ತಾರೆ ಕೃಷ್ಣ ಶನಿಯವರು. ಆ ಮಂಗಳೂರಿನ ಮುಂಭಾಗದಲ್ಲಿ ಕೊಟಾರ ಅಂತ ಅಲ್ಲಿಗೆ ನಿಂತಿರ್ತಾರೆ ಪಾಪ. ನಾನು ಹೇಳ್ತೀನಿ, ಆ ಟ್ರಾಫಿಕ್ನಲ್ಲಿ ಬರುವಾಗ ನಮಗೆ ಹಿಂಸೆ ಆಗ್ತದೆ. ಅಂತಾದ ಪಾಪ ಅಲ್ಲಿ ಬಂದು ಅಲ್ಲಿಂದ ಕರೆದುಕೊಂಡು ಬರೋದು ಮತ್ತೆ ಬಿಡೋದು, ಇದೆಲ್ಲ ಬಹಳ ಸೇವೆಯನ್ನು ಮಾಡಿದ್ದಾರೆ. ಎಲ್ಲರಿಗೂ ಸಾಹಿತ್ಯವನ್ನು ಮುಟ್ಟಿಸಿದ್ದಾರೆ. ಅವರ ಕಳಕಳಿ ಅದು ಹಾಗೆ ಆಗಬೇಕು ಅಂತ ಅವರ ಶುದ್ಧವಾದ ಸಂಕಲ್ಪಕ್ಕೆ ಎಷ್ಟು ಶುದ್ಧವಾಗಿ ಕಾರ್ಯಕ್ರಮ ನಡೆದಿದೆ ಅಂತ ಹೇಳಿದರೆ ಸಂಕಲ್ಪ ಒಳ್ಳೆಯದಾಗಿದೆ. ಆ ಸಂಕಲ್ಪ ಒಳ್ಳೆಯದಾಗಿರೋದ್ರಿಂದ ಇಂತಹ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಇದೇ ಕಾರ್ಯಕ್ರಮ ಇನ್ನೊಂದು ಕಡೆಯಲ್ಲಿ ಹೀಗಾಗ್ತದೆ ಅಂತ ನಮಗೆ ಭರವಸೆ ಇರಲ್ಲ. ಅದು ಆಯಾ ವ್ಯಕ್ತಿಗಳ ಸಂಕಲ್ಪ ಮತ್ತು ಅವರ ಅಂತರಂಗದ ಶುದ್ಧಿ ಮೇಲೆ ಹೋಗ್ತದೆ. ಒಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ದೇವರ ಸೇವೆಯನ್ನು ಮಾಡಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅಂತ. Ah
आज आमगेलो ಒಟ್ಟು ಹಂಗೆ ಕನಕದಾಸ ವೇಷಧಾರಿಯನ್ನು ಆಯಲೆ ಸಜಿ ಏನು ದಾಸನಾಗು ವಿಷಯ ಕಾರ್ಯಕ್ರಮಕ आज ಕನಕದಾಸನ ಕಾಣಿ ಸಂತಾನ ತಂಗಲ वरीचे वेशभूषण घालनो हे सगळे कार्यक्रम मेरुगु हळला हनी कोण निमकुया तुमका प्रत्येक लँगात कनकदासा विषय आम्ही पळून घेऊया. नमस्कार. आज तुम्ही कनकदासा वेश घालायला येयला सर तुमका लांब कशी शिवानंद प्रभू गुरुपुर शिवानंद प्रभू गुरुपुर शिवानंद प्रभू आधी कनकदासा वेश घाला सर या तुम्ही वेश घालचा कसं प्रेरणा तुमका कनकದ ಪೂಗ ಸಾಕಲ್ಲ ಮ ಕನಕದ ಭಾರಿ ಭಕ್ತಿ ಭಜನೆ ನಾವು ಕೋರ್ನಾಸ ಪೂಗಲಕನು ಅಕ್ಕೆ ತಗಲ ಅಮಕ ತೋಕ ಅಮಕ ಆಶಿಸಿ कनकदासा भजन त्यांनी पूर्ण कोण आहे तांका बारे एक इष्टदल लेख दास दास म्हणून कनकदास के त्याप्रमाणे त्यांनी आज कनकदासा वेश घालंग आजेंग आयले सर ನಾವು ಕನ್ನ ಗರಂ ಭಜನೆ ಕೋರ್ನ ಕನಕದ ಪುರಂದರ ಭಜನೆ ಕೋರ್ನ ಅಷ್ಟೇ ಕೃಷ್ಣ ನಕದ ಸಮಯ ಅನುಗ್ರಹ जाव का धन्यवाद. तुम्ही प्रत्येक लेन आज कनकदासांगा पळयला सर तशेंची आता आयच्यो मंगळार विशेष कार्यक्रम दासन ಹಾಗೂ विशेष कार्यक्रम पळयला आसा तुम प्रत्येकल्यांक आमी आज आमगेल्या सुवर्ण चातुर्मास तर्फे प्रत्येकल्यांक हांव धन्यवाद करता. आनी आमगेले भेटी पायी रात्री 8:30 सकाळी 8:30 आमगेले भेटी हे सुवर्ण चातुर्मास विशेष कार्यक्रम स्पंदना तो पळयता राबा आनी तुमगेले फीडबॅक्स आमकां दिता राबा. ते जय श्रीराम जय हरी विठ्ठल.
विठ्ठलाच्या पायी थरारली वीट ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್, ಸೋಲಾರ್ ಟ್ರೇಡ್ ಲಿಂಕ್ಸ್, ಹಂಗ್ಯೋ ಐಸ್ ಕ್ರೀಮ್, ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು.